ಈಗ ನೋಡ್ಕೊಂಡು ಎಕ್ಸಾಮ್ ಕಣಕ್ಕದಾಗಿ ಕೇಳು ಕಣಕ್ಕಡಿ ಬೇರೆ ಕೆಲವಾಪುಂಡು ಏನಾಗುತ್ತದೆ ಕಣಕ್ಕಡಿ ಎಂದರೆ ಗಂಜಿ ವೈಪೈರ ಹಾಪುಂಡು ಗಂಜಿ ವೈಪೈರ ಹಾಪುಂಡು ಗಂಜಿಯನ್ನು ಬೇಯಿಸುವುದು ಯಾಕೆ ಅಕ್ಕಿಯನ್ನು ಬೇಯಿಸುವುದು ಮತ್ತೆ ಗಂಜಿ ಆಗುವುದು ಒಂದ ಸರಿ ಹೇಳ್ತಾರೆ ಸರಿ ಲಭ್ಯ ಯಾಕಂತ ಪಾತ್ರೆ ಸರಿ ಅರಿವೈಪಾದ ಗಂಜಿ ಬರ್ತಾರೆ ಐದು ಖಾಲಿ ಗಂಜಿ ತಿಂದ್ರೆ ಹಾಕೊಂಡಿದ್ದಾರೆ ಐದು ಕಡಿಪ ಆಗುತ್ತೆ ಕಡಿಪು ಬೇಯ್ತಾರ ಐದು ಬೆಂದರಿಗೂ ಕೊಳ್ಳೋದು ನೀರು ಕಾಯ್ತದೆ ನೀರಲ್ಲ ಮತ್ತೆ ಒಕ್ಕಲ ಒರಿಂದ ಇದೆ ಕೊತ್ತ ನಮ್ಮಂತಹ ಯೋಗ್ಯತಾವಂತರನ್ನು ಈ ಸಾಮಾನ್ಯ ಪಟ್ಟಿಗೆಯಲ್ಲಿಯೋ ನಮ್ಮಂಥವರನ್ನೆಲ್ಲ ಗಂಧದ ಕೊರಡಿನಲ್ಲಿ ಇನ್ನ ಪುನಃ ನಮ್ಮ ಯೋಗ್ಯತೆ ಅಂತದ್ದು ಗಂಧದ ಬರ್ತಾವ ಹಾಗಾಗಿ ಬದುಕುದು ಪುನಃ ಊರಿಗೆ ನಾತ ಮಾಡ್ತದೆ ಬದುಕಿದ್ದಾರೆ ನನ್ನ ಸೈನಗಳ ನಾತ ಕೊಡ್ತೀನಿ ರಟ್ಟುಕೊಂಡು ಗಂಧನು ಹಾಗಲ್ಲ ಬದುಕಿನ ಉದ್ದಕ್ಕೂ ನಾವು ಒಳ್ಳೆಯ ಕಾರ್ಯವನ್ನೇ ಮಾಡಿದವರು ಲೋಕವನ್ನು ಉದ್ಧಾರ ಮಾಡುವ ಕಾರ್ಯದಲ್ಲಿ